ಐತಿಹಾಸಿಕ ಮಂಗಲ್ಪಾಡಿ ಕಾಸಿ ಕುಂಜ ಅಹಮದ್ ಮುಸ್ಲಿಯಾರ್ ಮಂಗಲ್ಪಾಡಿ ಕಾಸಿಯಾರ್ ಉಪಾಪ ಮಕಂ ಉರುಸ್ ಹಾಗೂ 6 ದಿನಗಳ ಧಾರ್ಮಿಕ ಪ್ರವಚನ ಜನವರಿ 8 ರಿಂದ 14ರವರೆಗೆ ಮಂಗಲ್ಪಾಡಿ ಕಾಸಿ ನಗರದಲ್ಲಿ ನಡೆಯಲಿದೆ ಎಂದು ಮಂಗಲ್ಪಾಡಿ ಕಾಸಿ ಸಮಿತಿಯ ಪದಾಧಿಕಾರಿಗಳು ಬುಧವಾರ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಐತಿಹಾಸಿಕ ಮಂಗಲ್ಪಾಡಿ ಕಾಸಿ ಕುಂಜ ಅಹಮದ್ ಮುಸ್ಲಿಯಾರ್ ಮಂಗಲ್ಪಾಡಿ ಕಾಸಿಯರ್ ಉಪಾಪ ಮಖಾಂ ಉರುಸ್ ಹಾಗೂ 6 ದಿನಗಳ ಧಾರ್ಮಿಕ ಪ್ರವಚನ ಜನವರಿ 8 ರಿಂದ 14ರವರೆಗೆ ಮಂಗಲ್ಪಾಡಿ ಖಾಸಿ ನಗರದಲ್ಲಿ ನಡೆಯಲಿದೆ ಎಂದು ಮಂಗಲ್ಪಾಡಿ ಖಾಸಿ ಸಮಿತಿಯ ಪದಾಧಿಕಾರಿಗಳು ಬುಧವಾರ ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜನವರಿ 8ರಂದು ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಮೆರವಣಿಗೆ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಹಾಜಿ ಎಂಕೆ ಮಹಮ್ಮದ್ ಮುಸ್ಲಿಯಾರ್ ಉಪಸ್ಥಿತಿಯಲ್ಲಿ ಕುಂಬೋಳ್ ಕೆಎಸ್ ಅಟ್ಟಕೋಯ ತಂಜಲ್ ಧ್ವಜಾರೋಹಣ ಮಾಡಲಿದ್ದಾರೆ. ನಂತರ ಸೈಯದ್ ಕುಂಜಿ ಕೋಯ ತಂಜಲ್ ಪ್ರಾರ್ಥನೆಯನ್ನ ನೆರವೇರಿಸುವರು. ಸಂಜೆ 4ಕ್ಕೆ ಧಾರ್ಮಿಕ ಸಾಮರಸ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಲಿದ್ದಾರೆ. ಅಬ್ದುಲ್ ಕುಂಜಿ ಫೈಸಿ ಮೂಸಾ ಮುಖ್ರಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಬ್ದುಲ್ ಹಮೀದ್ ತೋಟ ಮಾತನಾಡಲಿದ್ದಾರೆ. ರಾತ್ರಿ 8:30ಕ್ಕೆ ಧಾರ್ಮಿಕ ಉಪನ್ಯಾಸವನ್ನ ಜೈನುಲ್ ಆಬಿದೀನ್ ತಂಜಲ್ ಅಲ್ ಬುಖಾರಿ ಕುಂಜಂಗೈ ಉದ್ಘಾಟಿಸಲಿದ್ದಾರೆ. ಅಡ್ವಾ ಹನೀಫ್ ಹುದವಿ ದೇಲಂಪಾಡಿ ಮುಖ್ಯ ಭಾಷಣ ಮಾಡಲಿದ್ದಾರೆ. ಅಬೂಬಕರ್ ಸಾದಿ ಬೇರೂರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಹಮ್ಮದ್ ಕಾಶಿಫ್ ಮಿದ್ಲಾಜ್ ಕಿರಾಅತ್ ನೆರವೇರಿಸಲಿದ್ದಾರೆ. ಅಬ್ದುಲ್ಲಾ ಸಾದಿ ಅಡ್ಡೇಗೋಳಿ ಹುಸೇನಾರ್ ರಸ್ವಿ ಖಾದರ್ ಹಾಜಿಸಿ ಮಾತನಾಡಲಿದ್ದಾರೆ. ರಾತ್ರಿ 9ಕ್ಕೆ ಜುಬೈರ್ ಮಾಸ್ಟರ್ ತೊಟ್ಟಿಕಲ್ ಇಸ್ಲಾಮಿಕ್ ಕಥಾ ಉಪನ್ಯಾಸವನ್ನ ನೀಡಲಿದ್ದಾರೆ. ಮುಂದಿನ ದಿನಗಳಲ್ಲಿ ನೌಫಲ್ ಸಖಾಫಿ ಕಳಸ, ಪೆರೋಡ್ ಅಬ್ದುಲ್ ರೆಹಮಾನ್ ಸಖಾಫಿ, ಕುಮನಂ ನಿಜಾಮುದ್ದೀನ್ ಅಜುರಿ ಅಲ್ ಖಾಸಾಮಿ ಮತ್ತು ಇಪಿ ಅಬುಬಕರ್ ಅಲ್ ಖಾಸಿಮಿ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ. ಜನವರಿ 14ರಂದು ಬೆಳಗ್ಗೆ 10ಕ್ಕೆ ಅತ್ತಾವುಲ್ಲಾ ತಂಜಲ್ ಉದ್ಯಾವರ ಅವರ ನೇತೃತ್ವದಲ್ಲಿ ಮೌಲಿಕ್ ಪಾರಾಯಣ ನಡೆಯಲಿದೆ ಎಂಬುದಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯ ಅಧ್ಯಕ್ಷ ಹಾಜಿ ಅಬ್ದುಲ್ಲಾ ಕುಂಜಿ ಫೈಸಿ ಮೂಸಾ ಮುಖ್ರಿ, ಸಂಚಾಲಕ ಅಬ್ದುಲ್ ಹಮೀದ್ ತೋಟ, ಖಾದರ್ ಹಾಜಿ ಸಿ ಅಂಬಾರ್, ಮಹಮ್ಮದ್ ಉಪ್ಪಳಗೇಟ್, ಅಬೂಬಕರ್ ಸಾದಿ ಹೇರೂರು, ಅಶ್ರಫ್ ಇಸ್ಮಾಯಿಲ್ ಉಪಸ್ಥಿತರಿದ್ದರು.